ಎಲ್ಲ ನಾಟಕ, ಬರೀ ಎಲ್ಲ ನಾಟಕ. ನನಗೊಂಥರ ಮಾಡೋದು, ಅವ್ರಿಗೊಂಥರ ಮಾಡೋದು. ನಾನಿನ್ನೂ ಇವರನ್ನೇ ನಂಬ್ಕೊಂಡಿದ್ರೆ ನನಗೆ ತೆಂಗಿನ ಚಿಪ್ಪೆ. ಅಮ್ಮೋ, ಭಾರಿ ಗರಂ ಆಗಿದ್ದಾಳೆ ಅಂತ ಅನ್ಸುತ್ತೆ ಕವಿತಾ. ಹೇಗಾದ್ರೂ ಮಾಡಿ ನೈಸ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಮ ಮನೇಲಿ ರಾಮಾಯಣ ಮಹಾಭಾರತ ಕುರುಕ್ಷೇತ್ರನೇ ಆಗೋಗ್ಬಿಡುತ್ತೆ. ಕವಿತಾ 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 ಡಾರ್ಲಿಂಗ್. ಇವಾಗ ಬಂದ್ಬಿಟ್ರು ಅಲ್ಲಾಡ್ಸ್ಕೊಂಡು ಕವಿತಾ ಕವಿತಾ ಡಾರ್ಲಿಂಗ್ ಅಂತ. ನೀ ಕವಿತಾ, ಇಷ್ಟೇನೇನೆ ನೀನನ್ನ ಅರ್ಥ ಮಾಡ್ಕೊಂಡಿರೋದು? ತೆಗಿರಿ ಕೈನ ಫಸ್ಟ್. ನೀವು ಏನೇನು ಮಾಡ್ತಿದ್ದೀರಾ, ಇವತ್ತು ಏನು ಮಾಡಿದ್ರಿ ಅಂತ ನನಗೆಲ್ಲ ಗೊತ್ತಾಯ್ತು. ನಾನು ಅರ್ಥ ಮಾಡ್ಕೊಂಬಿಟ್ಟೆ ನಿಮ್ಮನ್ನ. ನಿಮ್ಗೆ ಯಾರು ಮುಖ್ಯ ಅಂತ ನಾನು ಅರ್ಥ ಮಾಡ್ಕೊಂಬಿಟ್ಟೆ. ಅಲ್ಲ, ನಿಮ್ಗೆ ಏನು ಅನ್ಸೋದು ಬೇಡವಾ? ಅವ್ರಿಗೆ ಹೆಂಗೋ ತೊಗೊಂಡ್ಬರ್ತೀರಾ ತಾನೆ. ನಾನು ಒಬ್ಬಳಿದ್ದೀನಿ ತಾನೆ ಮನೇಲಿ, ನನಗೂ ಸೇರಿಸಿ ತರಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮ್ಗೆ? ಅವ್ರಿಗೊಂಥರ ನನಗೊಂಥರ ಮಾಡ್ತೀರಾ. ಒಂದು ಕಣ್ಣ ಬೆಣ್ಣೆ, ಒಂದು ಕಣ್ಣ ಸುಣ್ಣನಾ? ಅಮ್ಮೋ, ನೀನು ನಾನು ತಪ್ಪು ತಿಳ್ಕೊಂಡಿದ್ದೆ ಕವಿತಾ. ನಾನು ಆ ಮಲ್ಲಿಗೆ ಹೂನ ನಿನ್ಗೆ ಅಂತಾನೆ ತಗೊಂಡ್ ಬಂದೆ. ಆದ್ರೆ ಆ ಅಮ್ಮ ಅಲ್ಲೇ ಕೂತಿದ್ರು, ಹಂಗಾಗಿ ನಾನು ಬಚ್ಚಿಕೊಂಡು ಬಂದೆ ಗೊತ್ತಾ. ಅಂದ್ರು ಅಮ್ಮ ದೂರದಿಂದಾನೆ ನೋಡ್ಬಿಟ್ಟಿದ್ದಾರೆ ಅದನ್ನ. ಬಂದ ತಕ್ಷಣ ನನ್ನ ಹೆಂಗ್ ಕೇಳಿದ್ರು ಗೊತ್ತಾ, ಮಗನೇ ಅದೇನು ಔಸ್ಕೊಂಡಿರೋದು ಹಿಂದಗಡೆ ಬಚ್ಚಿಕೊಂಡಿರೋದು ಅಂತ ಕೇಳ್ಬಿಟ್ರು. ನಾನು ಇನ್ನೇನ್ ಮಾಡ್ಲಿ, ವಿಧಿ ಇಲ್ಲದೆ ತೋರಿಸ್ಬೇಕಾಗಿ ಬಂತು. ತೋರ್ಸಿದ್ಮೇಲೆ ಸುಮ್ಮನಿರ್ತಾರ, ನಿನಗೆ ತಗೊಂಡ್ಬಂದೆ ಅಂದ್ರೆ ಬೇಜಾರು ಮಾಡ್ಕೊಳ್ತಾರಲ್ವಾ, ಅದಕ್ಕೇನೆ ಅಮ್ಮ ನಿನ್ಗೆ ತಂದಿದ್ದು ಅಂತ ಅವ್ರಿಗೆ ಕೊಟ್ಬಿಟ್ಟೆ. ಅದೇ ಟೈಮ್ಗೆ ನನ್ನ ಗ್ರಾಚಾರ ಸರಿ ಇರಲಿಲ್ಲ, ಇವತ್ತು ಕೆಟ್ಟಿತ್ತು ಅಂತ ಕಾಣಿಸುತ್ತೆ. ನೀನ್ ಬಂದು ನೋಡ್ದೆ, ನೀನ್ ಹಿಂಗೆ ಕೋಪ ಮಾಡ್ಕೊಂಡು ಕೂತಿದ್ಯಾ. ಮಾತಿನ ಮಲ್ಲ ನೀವು, ಮಾತಿನ ಮಲ್ಲ. ಇದು ಮೊದಲನೇ ಸರಿ ಅಲ್ಲ ನನಗೆ ಈಗ ಆಗ್ತಿರೋದು, ಮೊದಲನೇ ಸರಿ ಅಲ್ಲ. ಮೊದಲನೇ ಸರಿ ಆಗಿದ್ದಿದ್ರೆ ನಾನು ಸುಮ್ಮನೆ ಆಗ್ತಿದ್ದೆ. ಇದು ನನಗೆ ಪದೇ ಪದೇ ನಡೆದಿದೆ. ಅಲ್ಲ, ಈ ವಯಸ್ಸಲ್ಲಿ ಏನ್ರಿ ಅವ್ರಿಗಂತ ಆಸೆ, ಏನಾದರೂ ತಂದ್ಕೊಡ್ಬೇಕು ಮಗ ಅಂತ. ಅವ್ರು ಏನಕ್ಕೆ ಅನ್ಕೊಬೇಕು? ಏನೋ ಗಂಡ ಹೆಂಡತಿ ಮದುವೆ ಆಗಿದ್ದಾರಪ್ಪ, ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ, ಖುಷಿಯಾಗಿ ಅಂತ ಅನ್ಕೊಳ್ಳೋದೇ ಇಲ್ಲ. ಏನ್ ತಂದ್ರು ನನಗೂ ತರಬೇಕಿತ್ತು, ನನಗೂ ಬೇಕು ಅಂತ ಆಸೆ ಪಡ್ತಾರಲ್ಲ ಅವರು. ಅಲ್ಲ, ನಾನು ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ಏನಾದರೂ ತಂದ್ಕೊಟ್ಟಿದ್ದೀರಾ? ಇಷ್ಟು 2 ವರ್ಷದಲ್ಲಿ ನೀವು ಒಂದೇ ಒಂದು ಜೊತೆ ಸೀರೆ ತಂದ್ಕೊಟ್ಟಿದ್ದೀರಾ ನನಗೆ? ಹೇಳಿ, ನೀವೇ ಹೇಳಿ. ಏನಾದರೂ ತಗೊಂಡ್ ಬರ್ತೀರಾ? ತಂದ್ರೆ ಎಲ್ಲ ಅವ್ರು ಕಿತ್ಕೋತಾರೆ. ನನಗಂತೂ ನೋಡಿ 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 ಸಾಕಾಗೋಗಿದೆ. ನಾನಂತೂ ಬೇಸತ್ತು ಹೋಗ್ಬಿಟ್ಟಿದ್ದೀನಿ. ನಿಮಗಂತೂ ಏನು ಕೆಲಸ ಇಲ್ಲ ಮಾಡೋದಕ್ಕೆ. ನಮ್ಮಪ್ಪ ಹೋಗಿ ಹೋಗಿ ಅದೇನಕ್ಕೆ ನಿಮ್ಮನೆ ಕೊಟ್ಟರು ನನ್ನನ್ನು, ನನ್ನ ಜೀವನ ಹಾಳು ಮಾಡೋದಕ್ಕೆ. ಅವರು ಅಷ್ಟೇ, ಅವರು ಏನು ಕಮ್ಮಿ ಇಲ್ಲ. ನಮ್ಮಮ್ಮಂಗೆ ಬಿಡ್ಗಾಸು ಕೂಡ ಕೊಡ್ತಿರ್ಲಿಲ್ಲ. ನೀವು ಕೂಡ ಹಾಗೆ, ಮಾವಂಗೆ ತಕ್ಕ ಅಳಿಯ. ಕವಿತಾ, ನಾನ್ ತಾನೇ ಏನ್ ಮಾಡ್ಲಿ, ಇಲ್ಲಿ ಕೆಲಸ ಇಲ್ಲ. ಹಳ್ಳಿಲಿ ಅಷ್ಟು ದೂರ ಹೋಗ್ಬೇಕು, ಸಿಟಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನಾನು ಬೇಗ ಎದ್ದು ಹೋದ್ರೂ ಹೋಗೋ ಅಷ್ಟರಲ್ಲಿ 10 ಗಂಟೆ ಆಗೋಗುತ್ತೆ. 10 ಗಂಟೆಗೆ ಹೋದ್ರೆ ಯಾರು ಸೇರಿಸ್ಕೋತಾರೆ ಕೆಲ್ಸಕ್ಕೆ ಹೇಳು? ಮತ್ತೆ ಬರೋದು ರಾತ್ರಿ ಆಗೋಗುತ್ತೆ. ಮತ್ತೆ ಹೋಗೋ ಬರೋ ಚಾರ್ಜು ಅದರಲ್ಲೇ ಅರ್ಧ ಸಂಬಳ ಮುಗ್ದು ಹೋಗುತ್ತೆ. ನಮ್ಮ ಊರ ಅಕ್ಕಪಕ್ಕನೆ ಯಾವ್ದಾದ್ರು ಫ್ಯಾಕ್ಟ್ರಿ ಆ ಥರ ಏನಾದ್ರು ಆದ್ರೆ ಹೋಗ್ತೀನಿ ಬಿಡು. ಹಾ ಹೋಗ್ತೀರಾ, ಅದಾದಾಗ ನೀವು ಹೋದಾಗ. ಇಲ್ಲ ರೀ, ನನ್ನ ಕೈಲಿ ಆಗೋದಿಲ್ಲ. ನಾನು ಇವತ್ತು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ತವ್ರ ಮನೆಗ? ಯಾಕೆ ಅಂತ ಅಂದ್ರೆ ನನಗೆ ಇಲ್ಲಿ ಇರೋದಕ್ಕಾಗ್ತಿಲ್ಲ. ನೀವಂತೂ 1 ರೂಪಾಯಿ ದುಡಿಯೋದಿಲ್ಲ, ನನಗಂತೂ 1 ರೂಪಾಯಿ ಕೂಡ ಕೊಡೋದಿಲ್ಲ. ಅಲ್ಲ, ನನಗೇನು ಆಸೆ ಆಗೋದಿಲ್ವಾ? ಮದುವೆ ಆಗಿ ಹೊಸದ್ರಲ್ಲಿ ನಾನು ಬಟ್ಟೆ ತಗೊಂಡಿದ್ದು, ಇದುವರೆಗೂ ಬಟ್ಟೆ ತಗೊಂಡಿಲ್ಲ, ಹೊಸ ಬಟ್ಟೆ. ಒಂದು ಹಬ್ಬ ಬರಲಿ, ಒಂದು ಹರಿದಿನ ಬರಲಿ, ಒಂದು ಹೊಸ ಬಟ್ಟೆ ಹಾಕೋಬೇಕಂತ ನನಗೆ ಆಸೆ ಇರೋದಿಲ್ವಾ? ಹಬ್ಬದ ಅಡುಗೆ ಮಾಡಬೇಕು, ಊಟ ಮಾಡಬೇಕು ಅಂತ ನನಗೆ ಆಸೆ ಇರೋದಿಲ್ವಾ? ಅಕ್ಕಪಕ್ಕದವರೆಲ್ಲ ಎಷ್ಟು ಚೆನ್ನಾಗಿ ಹೊಸ ಹೊಸ ಬಟ್ಟೆಗಳನ್ನ ಹಾಕೊಂಡು ಥರ ಥರದ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾ ಇರ್ತಾರೆ, ಓಡಾಡ್ತಿರ್ತಾರೆ. ಆದರೆ ನಾನು ಮಾತ್ರ ಅದೇ ಹಳೆ ಸೀರೆ ಉಟ್ಕೊಂಡು, ಅದೇ ಹಳೆ ಚುಡಿದಾರಗಳನ್ನ ಹಾಕೊಂಡು ಓಡಾಡ್ತಿರ್ಬೇಕಾ? ನನ್ನ ಮರ್ಯಾದೆ ಏನಾಗ್ಬೇಡ ಹೋಯ್ತು. ನನ್ನ ಮರ್ಯಾದೆ ಯಾವಾಗಲೂ ಹೊರಟೋಯ್ತು. ನಿಮ್ಮನ್ನು ಯಾವಾಗ ಮದುವೆ ಆಗಿ ಊರಿಗೆ ಬಂದೋ ಅವಾಗಲೇ ಹೊರಟೋಯ್ತು ನನ್ನ ಮರ್ಯಾದೆ. ಇನ್ನೂ ನಾನು ಸುಮ್ಮನೆ ಇದ್ರೆ ಏನೂ ಆಗೋದಿಲ್ಲ. ನಾನು ಆಸೆ ಪಟ್ಟಿದ್ದು ಏನೂ ತಗೊಳ್ಳೋದಕ್ಕೂ ಆಗೋದಿಲ್ಲ, ನಾನು ಆಸೆ ಪಟ್ಟಂಗೆ ಬದುಕೋದಕ್ಕೂ ಆಗೋದಿಲ್ಲ. ಅದಕ್ಕೇ ನಾನು ಇವತ್ತೇ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದನೇ ಯಾವುದಾದ್ರೂ ಕೆಲಸ ಓಡಾಡ್ತೀನಿ, ಕೆಲಸ ಮಾಡ್ತೀನಿ, ದುಡಿತೀನಿ, ಸಂಪಾದನೆ ಮಾಡ್ತೀನಿ. ನನಗೆ ಬೇಕಾಗಿಲ್ಲ. ಕವಿತಾ, ನನ್ನ ಮಾತು ಕೇಳು, ದುಡ್ಕಿನ ಗಿತಾರಕ್ಕೆ ಬರಬೇಡ. ದುಡ್ಕೋದು ಇಲ್ಲ, ಗಿಡ್ಕೋದು ಇಲ್ಲ. ಎಷ್ಟು ವರ್ಷ ಅಂತ? ಇಷ್ಟು ವರ್ಷ ಹಿಂಗಿರುತ್ತೆ ನಿನ್ನ ಜೀವನ, ಆಮೇಲೆ ಸರಿ ಹೋಗುತ್ತೆ ಅಂತ ನನಗೇನಾದ್ರು ಅಗ್ರಿಮೆಂಟ್ ಕೊಡ್ತೀರಾ? ಅಗ್ರಿಮೆಂಟಾ? ಏನಂತ ಕೊಡ್ಲೆ ನಾನು? ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ನೀನು. ನನಗೆ ಗೊತ್ತು ನಿಮ್ಮ ಬಾಯಿಲಿ ಈ ರೀತಿ ಬರುತ್ತೆ ಅಂತ. ನನಗೆ ಗೊತ್ತು ನಿಮ್ಮ ಕೈಲಿ ಏನು ಮಾಡೋದಕ್ಕೆ ಆಗಲ್ಲ ಅಂತ. ಅದಕ್ಕೆ ನಾನು ನನ್ನ ತವ್ರ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತೀನಿ. ಇಲ್ಲ, ಒಂದು ಕಂಡೀಷನ್. ನಾನೇನಾದರೂ ಇಲ್ಲಿ ಇರಬೇಕು ಅಂತಂದ್ರೆ ನೀವೇನು ಮಾಡ್ತಿರೋ, ಸಾಲ ಮಾಡ್ತಿರೋ, ದುಡಿತಿರೋ, ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಬಿಡಬೇಕು. ನಾನು ಆ 2,000 ರೂಪಾಯಿನ ಚೀಟಿ ಹಾಕಿ ದುಡ್ಡು ಕೊಟ್ಟಿರ್ತೀನಿ. ನೋಡಿದಿರೇನ್ರಿ, ಮಳೆಗಾಲ ಬಂತು ಅಂದ್ರೆ ಸಾಕು, ಈ ಮನೆ ಒಳಗಡೆ ಎಲ್ಲ ಕಡೆ ನೀರು ಸೋರುತ್ತೆ. ಅದನ್ನ ರೆಡಿ ಮಾಡಿಸ್ಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಮಾಡಲ್ಲ ನೀವು. ಅದಕ್ಕೆ ನಾನೇನಾದರೂ ಮಾಡ್ತೀನಿ ನೋಡಿ. ನಾನು ಇವಾಗ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. 1 ವಾರ ಟೈಮ್ ಕೊಡ್ತೀನಿ ನಿಮಗೆ. ಏನು ಮಾಡ್ತೀರಾ? ದುಡ್ಡು ಅಡ್ಜಸ್ಟ್ ಮಾಡ್ತೀರಾ ನೋಡಿ. ಆಗ್ಲಿಲ್ವಾ, ನಾನು ಅಲ್ಲೇ ಇದ್ಬಿಡ್ತೀನಿ. ನೀವು ನನ್ನನ್ನು ಮರ್ತು ಬಿಡಿ ಅಷ್ಟೇ. ಕವಿತಾ, ನಿಂತ್ಕೋ. ನಿಲ್ಲೋದು ಇಲ್ಲ, ಗಿಲ್ಲೋದು ಇಲ್ಲ, ನಿಲ್ಲೋ ಪ್ರಶ್ನೆನೇ ಇಲ್ಲ ನಂದು. ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಇವ್ರಿಗಂತೂ ಒಳ್ಳೆ ಪ್ಲಾನ್ ಇಲ್ಲ, ಮಾಡೋರ್ಗೂ ಬಿಡೋದಿಲ್ಲ ಅಂತಾರೆ. ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ನಾನು ಮಾಡೇ ಮಾಡ್ತೀನಿ ನೋಡಿ. ನಾನೇನು ಹೊರಡ್ತಾ ಇದ್ದೀನಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಕವಿತಾ, ಇಷ್ಟೇ ನಾನು ನಿನ್ನ ಅರ್ಥ ಮಾಡ್ಕೊಂಡಿರೋದು? ನನ್ನನ್ನೇ ಬಿಟ್ಟು ಹೊರಟೋಗ್ತೀನಿ? ನನಗೆ ಈ ಥರ ಎಲ್ಲ ಸೆಂಟಿಮೆಂಟ್ ಎಲ್ಲ ಕೊಡ್ಬಿಟ್ಟು ನನ್ನ ಮನಸ್ಸನ್ನ ಕರಗಿಸೋ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಾನು ಹೊರಡ್ತಾ ಇದ್ದೀನಿ ಅಷ್ಟೇ. ಕವಿತಾ, ನಿಂತ್ಕೊಡೆ, ಹೋಗ್ಬೇಡ, ನಿಂತ್ಕೊಡೆ. ಹೆಂಚೆಲ್ಲ ಹೊಡೆದೋಗ್ಬಿಟ್ಟು ಮನೆ ಒಳಗಡೆ ಎಲ್ಲ ನೀರು ಸೋರ್ತಾ ಇದೆ. ಎಲ್ಲ ನಾನೊಬ್ಬರೇ ಮಾಡಿ ಸಾಯ್ಬೇಕು. ಈ ಕವಿತಾ ಏನು ತಲೆಗೆ ಹಾಕೊಳ್ಳೋದಿಲ್ಲ. ಇನ್ನ ಇವನಂತೂ ಇದನ್ನಲ್ಲ ಕುಮಾರ ಕಂಠೀರವ. ಇವನಂತೂ ಎಂಟಿಯಿಂದ ಬಾಲ ಥರ ತಿರುಗ್ತೇನೆ ಹೊರತು ಇವೆಲ್ಲ ನೋಡೋದು ಇಲ್ಲ. ಮನೆ ಒಳಗಡೆ ಎಲ್ಲ ಕಡೆ ಪತ 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 ಅಂತ ಮಳೆ ಸುರಿದಾಗ ನೀರು ಸುರಿತಾನೆ ಇರುತ್ತೆ ಒಳಗಡೆ. ಸುಮ್ಮನೆ ಅದು ಆ ಪಾತ್ರೆ ಈ ಪಾತ್ರೆ ಬಕೆಟ್ಗಳು ಇಂಥ ಬಿಡ್ತಾರೋ ಹೊರತು ಬೆಳಗ್ಗೆ ಹೊತ್ತು ಏನಾದರೂ ರೆಡಿ ಮಾಡೋಣ, ಇದಕ್ಕೊಂದು ವ್ಯವಸ್ಥೆ ಮಾಡೋಣ, ಏನೂ ಇಲ್ಲ. ಎಲ್ಲ ನಾನೊಬ್ಬಳೇ ಮಾಡಿ ಸಾಯ್ಬೇಕು.
ಕವಿತಾ ಕವಿತಾ ಡಾರ್ಲಿಂಗ್ ನನ್ನನ್ನು ಬಿಟ್ಟು ಹೋಗ್ತೀನಿ ನೀನು? ಪ್ಲೀಸ್ ಕಣೆ ಚಿನ್ನ, ಹೋಗ್ಬೇಡ ಕಣೆ ನನ್ನನ್ನು ಬಿಟ್ಟು. ನೀನು ಇಲ್ಲ ಅಂತಂದ್ರೆ ನನ್ನ ಕೈಲಿ ಒಂದು ಕ್ಷಣ ಕೂಡ ಈ ಮನೇಲಿ ಇರೋಕ್ಕಾಗಲ್ಲ ಕಣೆ. ಹೋಗ್ಬೇಡ ಕಣೆ. ಇನ್ಮೇಲೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ. ನೀನು ಕುತ್ಕೊಂಡ್ರೆ ಕುತ್ಕೋತೀನಿ, ನಿಂತ್ಕೊಂಡ್ರೆ ನಿಂತ್ಕೋತೀನಿ. ನೀನು ಏನು ಹೇಳ್ತೀಯೋ ಅದು ಮಾಡ್ತೀನಿ ಕಣೆ. ಪ್ಲೀಸ್ ಕಣೆ ಕವಿತಾ, ಹೋಗ್ಬೇಡ ಕಣೆ. ತೆಗ್ದಿರಿ ಕೈನ. ನಾನು ಒಂದ್ಸತಿ ಫಿಕ್ಸ್ ಆದ್ಮೇಲೆ ಮುಗೀತು. ನಾನು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಅಯ್ಯೋ, ಈ ನನ್ನ ಮಗನ್ಗೆ ಏನ್ ಬಂತು? ಹಲೋ ಕುಮಾರ. ಅಯ್ಯೋ ನಿನ್ ಮಕ್ಕೆ ಏನೋ ಮಾಡ್ತಿದ್ದೀರಾ ಇಬ್ರು ಇಲ್ಲಿ? ಅದು ಅಮ್ಮ, ಏನು ಮಾಡ್ತಿದ್ಯಮ್ಮ ಅಲ್ಲಿ ಕೂತ್ಕೊಂಡು? ಅಯ್ಯೋ ನನ್ನ ಮಗನೇ, ಕಣ್ ಕಾಣಿಸ್ತಿಲ್ವನೋ ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂತ? ಅಲ್ಲ ಹೆಂಚೆಲ್ಲ ಹೊಡೆದೋಗ್ಬಿಟ್ಟು ಮನೆ ಒಳಗಡೆ ತಪ್ಪ ನೀರು ಸುರ್ತಾವೆ. ಅದು ಹೆಂಗ್ ನಿದ್ದೆ ಬರ್ತದೆ ನಿಮ್ಮಿಬ್ರಿಗೂ? ಡಿಂಗ್ ಡಾಂಗ್ ಅಂತ ಬ್ಯಾಗ್ ತಗೊಂಡು ಎಲ್ಲಿ ಹೊರಟಿದ್ದೀರಾ? ಅದು ಅಮ್ಮ ಎಲ್ಲೂ ಅಲ್ಲಮ್ಮ, ಕವಿತಾ ತವ್ರ ಮನೆಗೆ ಹೋಗ್ತಾಳಂತೆ. ಹಾ, ಪಿಕ್ಚರ್ಗೆ ಹೋಗ್ತಿದ್ದೀರಾ ಇಬ್ರು? ಆಯ್ತು ನಿಮ್ಮ, ನಾನಿಲ್ಲಿ ಕಷ್ಟಪಡ್ತಾ ಇದ್ದೀನಿ ಹೆಂಚೆಲ್ಲ ಹೊಡೆದೋಗವೆ ಅಂತ, ನೀವು ನೋಡಿದ್ರೆ ಪಿಕ್ಚರ್ಗೆ ಹೊರಟಿದ್ದೀರಾ? ಲೇ ಕವಿತಾ, ಅವನಿಗಂತೂ ಬುದ್ಧಿ ಇಲ್ಲ. ನಿನ್ಗೇನ ಬೇಡವೇನೆ ಬುದ್ಧಿ? ನೀನು ಈ ಮನೆ ಸೊಸೆ, ಅದನ್ನ ಮರಿಬೇಡ ನೀನು. ಅಲ್ಲ ನಾನ್ ತಾನೇ ಎಷ್ಟು ಸತಿ ಅಂತ ಟ್ಯಾಪೆ ಹಾಕ್ಲಿಂಗೆ ಹೆಂಚೆಲ್ಲ ಹೊಡೆದೋಗವೆ. ಇವಾಗ ಪಿಕ್ಚರ್ ಎಲ್ಲ ನೋಡ್ಕೊಂಡ್ರೆ ಆಯ್ತು. ಆಮೇಲೆ ಇವಾಗ ಹೋಗ್ಬಿಟ್ಟು ಫಸ್ಟ್ ಒಂದು ಟಾರ್ಪಲ್ ಏನಾದ್ರು ತಗೊಬಂದು ಹಾಕು. ಪಿಕ್ಚರ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡಕ್ ಮಾತ್ರ ಬರ್ತದೆ ಇವು ಎರಡಕ್ಕೆ. ಇಲ್ಲಿ ಮನೆ ಸುಡ್ತಿರೋದು ಕಣ್ಣು ಕಾಣಲ್ವೇನು? ಹೋಗಿ ಕವಿತಾ, ಹೋಗಿ ತಗೊಂಬ ಹೋಗು. ಪಿಕ್ಚರ್ ಬೇಡ ಏನು ಬೇಡ, ಹೋಗು. ಇನ್ನೇನ್ ಬಿಡಿ, ನಿಮ್ಮ ಮನೆ ಹೋಗು ಹೋಗು ಅಂತ ಅಷ್ಟೊಂದು ಬಲವಂತ ಮಾಡ್ತಿರುವಾಗ ನಾನೊಂದು ಕ್ಷಣ ಕೂಡ ಇಲ್ಲಿರೋದಿಲ್ಲ. ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರ ಮನೆಗೆ. ನೋಡೋಣ, ನೀವೇನಾದ್ರು ನಾನು ಹೇಳಿದಾಗ 2,000 ರೂಪಾಯಿ ಅಡ್ಜಸ್ಟ್ ಮಾಡಿಕೊಟ್ರೆ ತಿಂಗಳು ನಾನು ಬರ್ತಾ ಟಾರ್ಪಲ್ ತಗೊಂಡೇ ಬರ್ತೀನಿ. ಯೋಚನೆ ಮಾಡ್ಬಿಡಿ, ಸರಿನಾ? ಕವಿತಾ, ನನ್ನ ಮಾತು ಕೇಳಿ ಒಂದು ನಿಮಿಷ. ಏ ಕವಿತಾ, ಹೇಳಿದ್ ಕೇಳಿಸ್ಲಿಲ್ವೇನೆ ನಿನ್ಗೆ? ಇನ್ನು ಅದೇನ್ ಹೇಳ್ತಿದ್ಯಾ ಅಂತವ? ಹೋಗು ಅಂತ ಹೇಳಿಲ್ವಾ? ಹೋಗ್ಬಿಟ್ಟು ಟಾರ್ಪಲ್ ತಗೊಂಡ್ ಬಾ. ಅತ್ತೆ ಸರಿ ಅತ್ತೆ, ಆಯ್ತು. ನಾನು ಹೋಗ್ಬಿಟ್ಟು ಟಾರ್ಪಲ್ ತಗೋಬತ್ತೀನಿ. ನೀವು ಹಾಕಿ, ಟ್ಯಾಪೆ ಹಾಕಿ, ಚೆನ್ನಾಗಿ ಕುತ್ಕೊಂಡು ಹಾಕಿ. ಲೇ ಕವಿತಾ, ಅದೇನ್ ಹೇಳ್ತೀಯ ಅಂತ ಜೋರಾಗಿ ಹೇಳೆ. ಒಳಗೊಳಗೆ ಗೊಡಿಕೋತೊಳಂಗೆ ಗೊಡಿಗಿತೀನಿ. ನೋಡಿ 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 ನಿಮ್ಮಮ್ಮನ. ಆಯ್ತು ಅತ್ತೆ, ನಾನು ಹೋಗ್ಬಿಟ್ಟು ಟಾರ್ಪಲ್ ತಗೊಂಡ್ಬರ್ತೀನಿ. ಟಾರ್ಪಲ್ ನೀವು ಚೆನ್ನಾಗಿ ಹಾಕಿ ಮೇಲ್ಗಡೆ ಹೆಂಚಲ್ಲ. ಟ್ಯಾಪೆ ಟ್ಯಾಪೆ ಅಂತಿರಲ್ಲ, ಟ್ಯಾಪೆನ ಚೆನ್ನಾಗಿ ಹಾಕಿ. ಮನೆ ಒಳಗಡೆ ಒಂದು ತೊಟ್ಟು ನೀರು ಬರಬಾರ್ದು. ಹಾಗೆ ನೋಡ್ಕೊಳ್ಳಿ ನಾನು ಬರೋವರೆಗೂ. ಆಯ್ತು ಕಣವ, ಆಯ್ತು. ಹೋಗ್ಬಿಟ್ಟು ಬಾ, ಟಾರ್ಪಲ್ ತರೋದು ಮರಿಬೇಡ, ಅರಿನಾ? ಕವಿತಾ ನಿಂತ್ಕೊಡೆ, ಹೋಗ್ಬೇಡ, ನಿಂತ್ಕೊಡೆ. ನೀನೆಲ್ಲ ಅಂದ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲ ಕಣೆ. ಬಿಟ್ಟು ಹೋಗ್ಬೇಡ ಕಣೆ ಕವಿತಾ. ಇಷ್ಟೇನಾ ಹೋಗು, ನನ್ನ ಮೇಲೆ ಪ್ರೀತಿ ಇಷ್ಟೇನಾ ನಿಂಗೆ? ನೀವೇನಾದ್ರೂ ಅನ್ಕೊಳ್ಳಿ, ನಾನು ಹೋಗೇ ಹೋಗ್ತೀನಿ ಅಷ್ಟೇ.